ಪುಗರ್ತಿದ ಉದ್ಯಮಿ ದಾಸ್ ಪ್ರಮೋಷನ್ಸ್, ದಾಸ್ ಫೆಸಿಲಿಟೀಸ್, ಸುಗ್ಗಿ ಚಿಟ್ಸ್ ಸಂಸ್ಥೆದ ಮಾಲಕರು, ಆಡಳಿತ ನಿರ್ದೇಶಕರು, ದಾಸ್ ಚಾರಿಟೇಬಲ್ ಟ್ರಸ್ಟ್ದ ಪ್ರವರ್ತಕರು, ಲಯನ್ಸ್ ಕ್ಲಬ್ ಮಂಗಳಾದೇವಿದ ಅಧ್ಯಕ್ಷರು ಲಯನ್ ಅನಿಲ್ ದಾಸ್ರೆಗ್ ಗ್ಲೋಬಲ್ ಸ್ಕಾಲರ್ ಫೌಂಡೇಶನ್ದ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಒಲಿದು ಬೈದಂಡು. ಸ್ಕಾಲರ್ ಫೌಂಡೇಶನ್ ತಂಕತಿಕ್ಕಿನ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿದ ಬಗೆಟ್ ಕುಸಿನು ವ್ಯಕ್ತಪಡಿಸಾಯಿನ ಲಯನ್ ಅನಿಲ್ ದಾಸ್ ತನ್ನ ವೃತ್ತಿದ ಸೇವಾ ಚಟುವಟಿಕೆಯಲ್ಲಿನ ಉದ್ಯೋಗದ ಅಭಿವೃದ್ಧಿನ ಗುರುತಿಸಾದ ಗ್ಲೋಬಲ್ ಸ್ಕಾಲರ್ ಫೌಂಡೇಶನ್ ಈ ಪ್ರಶಸ್ತಿನ ಕೊಡ್ತುಂಡು. ಪುಣ್ಯಟ್ ನಡೆದಿನ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಪಾಲ್ಪಡೆಯಿನವೇ ಮಲ್ಲ ಅನುಭವ. ನಮಸ್ಕಾರ. ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆಯ ನಿರಂತರ 20 ವರ್ಷಗಳ ಮೇಲಿನ ಒಂದು ಸೇವಾ ಸಂಸ್ಥೆಗೆ ನಮ್ಮ ಸೇವಾ ಸಂಸ್ಥೆಯ ಸಾಧನೆಯ ಜವಾಬ್ದಾರಿಯನ್ನು ಗುರುತಿಸಿ ಪ್ರತಿಷ್ಠಿತ ಸಂಸ್ಥೆಯಾದ ಗ್ಲೋಬಲ್ ಸ್ಕಾಲರ್ಸ್ ಫೌಂಡೇಶನ್ ಒಂದು ಸಂಸ್ಥೆಯು ಜವಾಬ್ದಾರಿಯಿಂದ ಕೆಲಸ ಮಾಡಿ ನಿರಂತರ ಸೇವಾ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಕೊಡುವ ಮೂಲಕ ಕರ್ನಾಟಕದಾದ್ಯಂತ ಸಹಸ್ರಾರು ರೋಗಿಗಳ ಆರೈಕೆ ಹಾಗೂ ನಿರುದ್ಯೋಗಿ ಯುವಕ ಯುವತಿಯರ ಒಂದು ನಿರುದ್ಯೋಗದ ಈ ಒಂದು ಸಂದರ್ಭದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಸೇವೆಯ ಮೂಲಕ ಉದ್ಯೋಗವನ್ನು ಕೊಡುವ ಮೂಲಕ ಕಳೆದ 20 ವರ್ಷಗಳಿಂದ ಸೇವೆಯನ್ನು ಮಾಡಿದ ಈ ಸಂಸ್ಥೆಯ ಒಂದು ಸೇವೆಗಾಗಿ ಒಂದು ಗೌರವವಾಗಿ ಪುಣೆಯಲ್ಲಿ ನಡೆದಂಥ ನೋಟೆಲ್ ಹೋಟ್ಲಲ್ಲಿ ನಡೆದಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಉದ್ಯೋಗ ರತ್ನ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಗೆ ಕರ್ನಾಟಕದ ಒಂದು ಪ್ರಥಮ ಶ್ರೇಣಿಯಲ್ಲಿ ಗುರುತಿಸಿ ಮಂಗಳೂರಿನ ಕೇಂದ್ರೀಕೃತಗೊಂಡಂಥ ದಾಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆಗೆ ಕೊಟ್ಟಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಈ ಒಂದು ಸತತವಾದ ನಮ್ಮ ಸೇವಾ ಕಾರ್ಯಕ್ರಮಕ್ಕೆ ಒಂದು ಉತ್ತಮ ಸಾಧನೆಗೆ ಗುರುತು ಸಿಕ್ಕಿದಂಥ ಫಲ. ಇದರಿಂದಾಗಿ ನಾವು ಪುನಃ ನಮ್ಮ ಸಂಸ್ಥೆಯ ಸೇವೆಯನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿನ ಒಂದು ಮುತುವರ್ಜಿಯಲ್ಲಿ ಶ್ರದ್ಧೆಯಿಂದ ಮಾಡುವಂಥ ಅವಕಾಶವನ್ನು ಕೊಟ್ಟಿದೆ. ಅದಕ್ಕೆಲ್ಲರ ಸಹಕಾರ ಸಿಕ್ಕಿದೆ. ಈ ಪ್ರಶಸ್ತಿಯ ಮೂಲಕ ನಮಗೆ ಒಂದು ಹೆಚ್ಚಿನ ಉತ್ತೇಜನ ಬಂದಿದೆ ಅಂತ ಹೇಳುವ ಮೂಲಕ ತುಂಬ ಆಶಾದಾಯಕವಾಗಿ ಸಂತೋಷವಾಗಿದೆ. ಅಂಚನೆ ಬೆಂಗಳೂರದ ವೆಲೋಜಿವ್ ಸಂಸ್ಥೆ ವ್ಯಾವಹಾರಿಕ ಸಾಧನೆಯನ್ನು ಗುರುತಿಸಾದ ಬೆಸ್ಟ್ ಬಿಸ್ನೆಸರ್ ಪ್ರಶಸ್ತಿನ ಕೊಡ್ತುನು ಮಾಡ ತೆರಿಪಾಯರು. ಅದೇ ರೀತಿ ಕರ್ನಾಟಕದ ಪ್ರತಿಷ್ಠಿತ ಒಂದು ಸಂಸ್ಥೆಯಾದಂಥ ಅವಾರ್ಡ್ ಸಂಸ್ಥೆ ವೆಲೋಜಿವ್ ಸಂಸ್ಥೆಯು ಈ ಬಾರಿಯ ಬಿಸ್ನೆಸ್ ಅವಾರ್ಡ್ ಉತ್ತಮ ಉದ್ಯಮ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಬೆಸ್ಟ್ ಬಿಸ್ನೆಸ್ ಅವಾರ್ಡನ್ನು ಕೂಡ ನಮಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೂಡ ನಾವು ಭಾಜನರಾಗಿದ್ದ ಕಾರಣ ಎರಡೂ ಕಾರ್ಯಕ್ರಮಗಳಲ್ಲಿ ಕೂಡ ನಮಗೆ ಈ ಒಂದು ಸೇವಾ ಕ್ಷೇತ್ರವನ್ನು ಇನ್ನಷ್ಟು ಹೆಚ್ಚಿನ ಸಾಧನೆಯೊಂದಿಗೆ ಮುನ್ನಡೆಸಲು ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳುವಂಥ ಮಟ್ಟಿನಲ್ಲಿ ಮಾಧ್ಯಮದವರ ಸಹಕಾರವು ನಮಗೆ ಸಿಕ್ಕಿದೆ. ಅದರ ಮೂಲಕ ಇವತ್ತು ಹೊಸಕುರಲ್ನ ನಮ್ಮ ಮುಖ್ಯವಾಹಿನಿ ಕೂಡ ನನ್ನ ಅನಿಸಿಕೆಯನ್ನು ಹೇಳಲು ಅವಕಾಶ ಕೊಟ್ಟಿರುವಂಥ ವಿದ್ಯಾಧರ್ ನೇತೃತ್ವದ ಹೊಸಕುರಲ್ ಸಂಸ್ಥೆ ಕೂಡ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಮಾಡಿದೆ. 20ನೇ ಸಂವತ್ಸರದ ಈ ಒಂದು ಹೊಸ್ತಿಲಲ್ಲಿರುವಂಥ ಈ ಸಂಸ್ಥೆಯ ಸಹಕಾರ ಕೂಡ ನಮಗೆ ಸಿಕ್ಕಿದೆ. ಆದ ಕಾರಣ ಲಯನ್ಸ್ ಸೇವಾ ಸಂಸ್ಥೆಯೊಂದಿಗೆ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿರುವಂಥ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿಗೆ ಆಯ್ಕೆಯಾದಂಥ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮಗದೊಮ್ಮೆ ಆಶೀರ್ವಾದನ ಬಯಸುತ್ತಾ ನನ್ನ 2 ಮಾತನ್ನು ವಿರಾಮ ಚುಕ್ಕೆ ಕೊಡ್ತಾಯಿದ್ದೀನಿ. ಜೈ ಹಿಂದ್.